ಗ್ರಾಮದ ದಿನ ಕೆಸರು ಕಂಡುಡು ಗೊಬ್ಬುನ ದಿನ ಕೆಸರು ಕಂಡುಡು ಗೊಬ್ಬುನ ದಿನ ಕಂಡುಡಿ ದಿನ ಕಂಡುಡಿ ದಿನ ಕಂಡುಡಿ ದಿನ ಗ್ರಾಮದ ದಿನ ಹೆಸರು ಕಂಡುಡು ಗೊಬ್ಬುನ ದಿನ ಮೂಜಿ ಗ್ರಾಮದ ದಿನ ಹೆಸರು ಕಂಡುಡು ಗೊಬ್ಬುನ ದಿನ ಕಂಡುಡು ದಿನ ಕಂಡುಡು ದಿನ ಕಂಡುಡು ದಿನ ಅಂಚನೆ ಸರಿಯಲ್ಲಿ ಇರ್ತದೆ ದೇವರ ಪ್ರಾರ್ಥನೆ ಮಾಡಿದ್ರೆ ಅವರಲ್ಲಿ ಕೆಲಸ ಕೊಟ್ಟು ಮಾಡ್ತೀವಿ ಮಾತೆಲ್ಲ ಆಕಳ ವಿಶ್ವಾನಿನೋದೃಕಃ ಜಾದವೇ ಸುಂದರ ನಾವಾದೃದಾತಿ ಬರೀತ್ಯಪ್ನೇ ದಿವೀರ್ಮಃ ಓಂ ದೇವರು ದೇವರಿಗೆ ಮಹಾಪೂಜೆಗಳ ಮಧ್ಯೆ ನಿಶ್ಚಯ ಮಾಡ್ತದೆ ಐದನೇ ದೇವಿ ಸಂಪೂರ್ಣ ಸ್ವೀಕಾರ ತಂದು ದೇವಿಗಳ ಉಪದೇವತೆಗಳ ಸಂತುಷ್ಟರಾದ ನೋಡಿದರು ಕೊಡು ಇದಂ ಪರಮಯಾದೇವಿ ಸ್ಥಾಪಿತಂ ಪರಮೇಶ್ವರಿ ತೇರ್ಮೇ ತುಮ್ರಾ ಪ್ರಾಪ್ತಿ ಭವೇತ್ ಜನ್ಮನಿ ಜನ್ಮನಿ ದಿವೀರ್ಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಶ್ರೀ ವೇದಮೂರ್ತಿ ಬಾಲಕೃಷ್ಣ ಭಟ್ ಪಂಜಾಲ ಬೊಕ್ಕ ಸೇರಿದ ಮಾತೆರ ಗಣ್ಯರನ್ನ ಅತಿಥಿ ಸಮ್ಮುಖೋಡು
ದೀಪ ಪ್ರಜ್ವಲನ ಒಂದುಂಡು ಕ್ಷೇತ್ರದ್ದು ಬತ್ತನಂಚಿನ ಪವಿತ್ರವಾದ ದೀಪ ಕಂಡುಡು ದೇವರನ ಬಾಕದ ಕಂಡುಡು ಕುಮಾರ ಬಸರ ಮಾತೆಲ್ಲ ಗಣ್ಯರು ಕೈ ಕೊರೊಂದು ಕೊರಲು ಮತ್ತು ಕೊಂಡೊಂದು ಕೇಳೋದು ಶಿವಾನಿ ದೇವಿ ಪುರಭಟ್ಟ ರಚಿತ ಬಗ್ಗೆ ಹೇಳಿದು ಪ್ರಾರ್ಥನೆ ಮೂಲಕ ಕಾರ್ಯಕ್ರಮ ಪುರಲಾಡುವಂತ ಅದಕ್ಕೆ ಹೇಳಿದೆ. ಪುಗರ್ತ ಬಡೆಯಿನ ಕಲ್ಪವೃಕ್ಷದ ಪೊರ್ಲುದ ಕೊಂಬುನು ಅರ್ಲಾದು ದೇವರನ ಬಾಕದ ಒಂಜಿ ದಿನದ ಕಂಡದ ಗೊಬ್ಬುಗು ವಿದ್ಯುಕ್ತವಾದ ಓದಿ ಪಾನಕೊಂಡು ಬಾರಿ ಮುರುಗಡೆ ಆರ್ಲಿದಲ್ಲಿ ಅವು ಅರ್ಲಿಲಗನೆ ಮಾತ ಜೋಕಲ್ಲ ಅಂಚಿನ ಜವನೇರ್ನ ಅಂಚಿನ ಹಿರಿಯಾಕನ ಮಾತೆರ್ನಲ್ಲ ಪೊರ್ಲದ ಉಡಲಿ ಅರ್ಲಡು ಪನಪುಡ ಇಂಡೆಪುಡು ಮುರುಗಡೆ ವಿದ್ಯುಕ್ತವಾದ ತಾರದ ಕೊಂಬುನು ಅರ್ಲಾದ ಪ್ರಧಾನ ಅರ್ಥಕ್ಕೆ ದೇವರ ಪಾತ್ರರಾಗಿದ್ದರ ಆರ್ನ ಮುಖಾಂತರ ನಮ್ಮ ಕಷ್ಟವನ್ನು ಕಂಡರು ಆರನೇ ದೇವರ ದೂತರಾದ ನಮ್ಮ ಈ ದೇವಸ್ಥಾನದಲ್ಲಿ ಆರೆ ಇನ್ನಿತರ ಕಾರ್ಯಕ್ರಮ ಬೈದರು ಮೇರೆಗೆ ಈಗ ಸಂಘದ ಪರವಾಗಿ ಒಕ್ಕ ಊರಿನ ಮಾತಿನ ಪರವಾಗಿ ಆತ್ಮೀಯವಾಗಿ ತಿಳ್ಕೊಂಡಿದ್ದೇನೆ.
ಮಣ್ಣಿಡು ಒರಿತೊಂದು ಬೈದನಂಚಿನೊಂಜಿ ಪುಣ್ಯಾತ್ಮೇರು ಬಂಡ ಮಾತೆಲ್ಲ ಮಿಚ್ಚೋಡೈನಾರು ಬಂಡ ರವೀಂದ್ರನಾಥ ಪಕ್ಕಲೇರು ಪಂಜಾಲ ತಲಪಾಡಿ ಅರ್ನ ಕೂಟದ ಎಲ್ಲೂ ಇತ್ತ ವಿದ್ಯುಕ್ತವಾದ ಗಿಡಪ್ಪನ ಮುಖಾಂತರ ಭಾಗ್ಯ ಮಾರಿ ಕಂಡೋಡು ಶಾಲನೆ ಕೊರಡು ಬಂಡದ ಕಂಡು ಎರ್ಲು ಕಮಲದ ಎರ್ಲು ಈ ಸರ್ತಿ ಕೊನೆಯ ದಿನ ಇಲ್ಲಿಯ ಕಂಜಿಲು ನನ್ನ ತುಂಬುಗು ಬಾರಿ ಅವೇತು ಮೆಡಲ್ ಹಾಕೊಂಡಂಚಿನ ಇರ್ಲು ಇಲ್ಲಿಯ ಕಂಜಿಲು ಬಾಕಿ ಮಾರಡು ಸುರು ಜತ್ತೊಂದಲ್ಲ ನಮ್ಮ ದೇವರನ ಬಾಕಲ್ದ ಕಂಡೊಡಂಜಿದಿನೊಟ್ಟು ರವೀಂದ್ರನಾಥ ಬಕ್ಕಲೇರ್ನ ಇರ್ಲು ఒక అల్ప ఫ్లాష్ మన్పునకలి ఎరుత ఎదురుంతెరవల్లి ఏరు కండడు వీడియో మంతదల్లి ఎరుత ఎదురుంతొడ్చి ಓಡ್ತಾರೆ ಕಂಜಿಲು ಕರೆಕ್ಟ್ ಬರ್ತೀಯ ಕೃತಜ್ಞತೆಗಳು ಮಾತ ಒಂತುದು ಆ ಕಮಲದ ಕೂಟದ ಚಾಲನೆ ಕೊಟ್ಟ ಗಣ್ಯರಿಗೆ ಅಂತಿನ ಬರ್ತೀನಿ ಊರೊಬ್ಬರಾಗ ದೊಡ್ಡದು ಮಾತ್ರ ಕೂಡ ಅವು ಎಲ್ಲಿ ಅಲ್ಲಿ ವಿಷಯಗಳು ಪ್ರೇರಣೆಗಳು ಮುಗಿಲಿಕ್ಕೆ ಒಂದು 2-3 ವಿಷಯಗಳಾಗಿ ಇನ್ನೂ ಗ್ರಾಮದ ಗೊತ್ತಾಗಿ ದುರ್ಗಾಪರಮೇಶ್ವರಿ ಸೇವಾ ಸಂಘಟನೆಗಳ ಮೂಲಕ ಉಪ ಸೇವೆ ನಡೆದು ಮಾಡಿ ಇವಾಗ ಇನ್ನೊಂದರ ಮಾಡಿ ಕೋಟಗಾರ ಮಾಡ್ತಾರೆ ಅಂಚಿನ ಬೇಟೆಗಳ ತಗು ಈ 3 ಗ್ರಾಮದ ಅಂಚಿನ ಕಾರ್ಯಕ್ರಮ ಇದ್ದು ಅಂದ ನಮ್ಮ ಮುಗಿಯೋನ ಕೆಲಸ ಬೇರೆ ನನ್ನ ಬಾಕಿದೆ ಅಲ್ಲಿ ಮಲಯಾಳ ಕೂಡ ನನಗೆ 10 ಜನ ಸೇರೋಣ ಕೂಡ ಈ 10 ನಾವು ಇಟ್ಕೊಂಡು ಅಂತೆಯೇ ಈ ಜನಗಳು ಇರೋದು ಕೆಲಸ ನಡೆದು ನೀವು ಕೂಡ ನಿರಂತರ ನಡೆದು ಅಂಚಿನ ಒಂದು ಮಾತೆಲ್ಲ ಗೊತ್ತಿಗೊಂಡಂಚಿನ ಇದು ಕಲ್ಪನಂಚಿನ ಒಂದು ಅನುಗ್ರಹ ದೇವರಿಗೆ ನಾವು ದೇವರು ಮುಂದೆ ಅವು ಮಾತ್ರಕ್ಕೆ ಭೂಮಿ ಕುರುಬಿಸಿ ದೇವರು ಮಾತ್ರ ವಿಷಯ ಈ ಹೆಸರ ಕಣ್ಣಿಗೆ ಮಾರ್ಗಕ್ಕೆ ಬರೋದು ಗರ್ಭಿಣಿಯವರಲ್ಲಿ ಎಲ್ಲಿ ದೇವರನ್ನ ಕರೆ ತಾಡ್ತಾರೆ ನೀರು ಕಾರ್ಯಗಳಲ್ಲಿ ಒಣಗಿ ಕೂಟು ಮಾತೆಲ್ಲ ಒಣಗಿಲ್ಲ ಉತ್ತರೇಣ ಹಿಸಿದ್ದಂತೆ ಕಾರ್ಯಾಣಿನ ಮನೋಗತೈಹಿ ನಹಿ ಯುಕ್ತಸ್ಯ ನಿರ್ಮಸ್ಯ ಪ್ರವೇಶಂತುಗೆ ಅವಡಿದ್ದಂತೆ ಅಸಲೇಶು ಉತ್ತರೇಣ ಹಿಸಿದ್ದಂತೆ ಅವುಗಳಗಳು ಗುರುಗಳಗಳು ಅದಕ್ಕೆ ನಮ್ಮ ದೇವದೋಷಕ್ಕೆ ನಮ್ಮನೆ ಸಾಗಲಿಗಳು ನಮ್ಮ ಗ್ರಾಮದ ಅವರು ಮಾಡ್ತಾರೆ ದಾನ ಪ್ರಯೋಜನ ವಿಷಯ ಅಲ್ಲೋ ತೆರೆಯುವುದು ಅದೇ ಉದ್ದೇಶ ಸರ್ಕಾರ ಇದು ಮಾಡ್ತಿದ್ದಾರೆ ಬಹಳ ಒಳ್ಳೆಯ ಕೆಲಸ ಅದಕ್ಕೆ ಮಾತ್ರ ಸಹಕಾರದ ಸ್ಥಾಪನೆಗೆ ನನ್ನ ಮಿತ್ರಗಳ ಕರಡು ಮಾತ್ರ ಎಲ್ಲೂ ಬರಲ್ಲ ಜಾತ್ರೆ ಸಮಯ ಕಾರ್ಯ ಬರ್ತಾ ಅಂಜನೆ ಇತರ ಕೆಲವು ತಪ್ಪಂಗಾಯಿ ಅಡಿಗೆ ಕಾರ್ಯ ಬರ್ತದೆ ನಮ್ಮ ಪ್ರತಿ ಒಂಜಿ ಕಾರ್ಯವನ್ನು ಈ ಕಂಡೋಡು ನಡಪೋಡು ಐಕೆ ಎಲ್ಲಿ ಜೋಕ್ಲಿಗೆ ತೆರಿಪಾದ ನನ್ನ ದುಂಬುಡು ಅಕಲ್ಲ ಮುಂದುವರಿಸಲು ಬೋಪು ನಂಚಿನ ಒಂದು ಕರ್ತವ್ಯವನ್ನು ಮನ್ಪುಡು ಪನ್ಪುಣ ಎಡ್ಡೆಪ್ಪುನು ಬೇಕೊಂಡೆ ಅರಿಗೆ ಕೃತಜ್ಞತೆಗಳು ಇತ್ತೆ ನಮ್ಮ ರೈನ ನಮ್ಮೊಟ್ಟಿಗೆ ಎತ್ತಿದ ಕಾರ್ಯಕ್ರಮವನ್ನು ಕೊರಲು ಮಂತು ಕೊರಲು ನಂಚಿನ ನಮ್ಮ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾಯಿನ ಮೋಹನ್ ದಾಸ್ ಶೆಟ್ಟಿ ರೆಡ್ಡಿ ಬಾತ ದೇವಸ್ಥಾನದ ಒತ್ತಿಟ್ಟು ನಡೆಸುವ ಈ ಕಾರ್ಯಕ್ರಮ 5 ಬಡ್ಕ
ಕುಂತ ದುರ್ಗಾ ಪರಮೇಶ್ವರಿ ಸೇವಾ ಸಂಘದ ಲೆಕ್ಕಡು ಪೂರ್ವದ ಮಾತ ಸಂಘ ಸಂಸ್ಥೆಗಳ ಸೇರಿಸುವ ಈ ಕಾರ್ಯಕ್ರಮ ಮತ್ತೊಂದು ಪ್ರಮುಖ ಸಂತೋಷ. ಈ ಕಾರ್ಯಕ್ರಮ ನಿರಂತರವಾದ ನಡಕೊಂಡ ದೇವರನ್ನ ಆಶೀರ್ವಾದ ಮೂಡಬೇಕ ಊರದಕ್ಕೂ ಸಹಕಾರ ಬೋದು ಅವು ಮಾತ ನಂಗೆ ಉಂಡು ಪನ್ಪುನ ಆ ಒಂಜಿ ಭಾವನೆಡು ಈ ದೇವರದ ಬಾಕದ ಕನ್ನಡೊಂಜಿ ದಿನ ಕಾರ್ಯಕ್ರಮ ಯಶಸ್ವಿ ಅವಾರ್ಡ್ ಐತೊಟ್ಟಿಗೆ 3 ಸ್ಪರ್ಧೆ ಪನ್ಪುನ ನಾವು ಮಾತೇರಲ್ಲ ನಮ್ಮ ಐತೆ ಪ್ರಧಾನ ಅರ್ಚಕರ ಪಲ್ಲಲೆಕ್ಕನೆ ಜೋಕುಲು ಅಥವಾ ಮಲ್ಲಕ್ಕಲು ನಮ್ಮ ಕನ್ನಡ ಗೊಬ್ಬೊಂದಿಲ್ಲ ಬೇತೆ ಕ್ರೀಡೆಯಲ್ಲಿ ಭಾಗವಹಿಸೋದಿಲ್ಲ. ಕೇವಲ ಕ್ರೀಡೆಯಲ್ಲಿ ಭಾಗವಹಿಸಿನ ಆ ಒಂಜಿ ಹುರುಪುಡು ನಮ್ಮ ತನ್ನನ್ನು ಮರೆತುಕೊಂಡ ಎಲ್ಲ ಅನಾಹುತಗೂ ಅವಕಾಶ ಐಕ್ಬಾರ್ದು ನಾವು ಮಾತಿರಲ್ಲ ಮಲ್ಲಕ್ಕಂಚೂರು ಜೋಕುಲ ಬಗ್ಗೆ ಜಾಗ್ರತೆ ವಹಿಸೊಂದು ಕೆಸರಡು ನೂಕುದು ಪಾಡ್ನಾಗ ಬೆತ್ತು ಪಾಡ್ನಾಗ ಮುಖರಿನ ಬಗ್ಗೆ ಆಲೋಚನೆ ಮಂತೊಂದು ಈ ಕಾರ್ಯಕ್ರಮವು ಯಶಸ್ವಿಯಾದ ನಡಪಲೆ ನನಾತ್ ಈ ಕಾರ್ಯಕ್ರಮ ಎಡ್ಡೆಡು ನಡಪಡಬಣ್ಣದು ದೇವರ ಪ್ರಾರ್ಥನೆ ಅಂಚನೆ ದೇವರನ ಬಾಕಲ್ದ ಕಂಡುಡೊಂಜಿ ದಿನದ ಪ್ರಚಾರಗಾದು ಒಂಜಿ ಧ್ವನಿ ಸುರುಳಿನ ಎಂಕಲು ತಯಾರು ಮಲ್ತದ ಆಯ್ತ ಪದ್ಯನಿ ಯಾನೆ ಬರೆಯನೆ ಐನೆ ಎಂಕಲ ಎನ್ನ ಮೆಗ್ಗಿ ದೇವಪ್ರಸಾದ್ ಆಳ್ವೇರು ಬಾರಿ ಪುರ್ಲದ ಸಿರಿ ಕಂಟೋಡು ಆಯ್ತ ಪದ್ಯ ಬಂದೇರು ಅಂಡ್ ಐಕ ಸಹಕಾರ ಕೊರ್ನಾರು ಶೆಟ್ಟಿಬಾಲ್ ಐತಪ್ಪ ಶೆಟ್ಟರ್ ಆಯ್ತ ಪೂರ್ತಿ ಖರ್ಚಿನ ಆರು ಕೊಡ್ತೇರಿ ಅಂಚಾದ ಇತ್ತ ಒಂಜಿಗಳಿಗೆ ಮಾತೆರ ಲಕ್ಕದಂತೋಡು ಐತ ಬಣ್ಣ ಸೀಡಿನ ಮಿತ್ತು ಬರ್ತೋಡು ವೇದಿಕೆ ಮಿತ್ತ ಮನೆಗೆಲ್ಲ ತುಂಬ ಬಂದಕ್ಕೆ ಏನಂದಲ್ಲ ಈ ರೀತಿ ಸತೀಶ್ ಶೆಟ್ಟರ್ ಸಾಂತ್ಯ ನಮ್ಮ ಈ ಕೂಟೋಡುಲ್ಲೇರು ಅರೆಗೆ ನಾರಾಯಣ ಅರೆಗೊಂಜಿ ಈನಿತ ತಲಪಾಡಿ ಗೌರವಾಧ್ಯಕ್ಷರು ತಲಪಾಡಿ ಬಂಟ ಸಮಾಜ ಅರೆಲ್ಲ ನಮ್ಮ ಈ ಕೂಟಗೂ ಮೋಕೆಡಿ ಈಗೆಲ್ಲ ಅಂತ ಪೂಜಾರು ರೆಡ್ ಆಶೀರ್ವಚನ ಕೊರಡು ಬಂಡದ ಈ ಮೂಲಕ ನಮ್ಮ ತುಳುನಾಡಲ್ಲಿ ನಮ್ಮ ತುಳು ಸಂಸ್ಕೃತಿದ ಕ್ರೀಡೆಲು ಕೊಂಡ ಜಾತ್ರೆ ನೇಮ ಟೋಲ ಅಂಗ ಆಯನ ಕಂಬಳ ಬಂದಿರ್ತನ ತುಳುಗಳು ನಡ್ಕೊಂಡು ಬೈದಿಂಚಿದ್ರು ನಮ್ಮ ತುಳುನಾಡದ ಕಟ್ಟುಕಟ್ಟಲೆ ಅಂಚನೆ ಅವು ಮಾತ ಇಲ್ಲಿ ಮುಂಚಿನ ಇಲ್ಲಿ ಕಂಬಳ ನೆನಪಿಗಿತ್ತನ ಕೆಲವು ಕಡೆ ತುಂಬ ಕಂಡೋಡವನ 6 ತಿಂಗಳು ಆವಲಿತ್ತನ ಇಲ್ಲಿ ಐನು ಒಂದು ದಿನದ ಈ ಕೆಸರಡೊಂದು ದಿನದ ಒಂದು ದೇವೇಂದ್ರ ಬಾಕಿ ಬಾಕಿ ಮಾರಾಟ ಒಂದಿಗಿಂತ ಈ ಕೆಸರಡೊಂದು ದಿನ ನೆನಪಿಗಿತ್ತನ ನಾನು ಕೆಲವು ಉದ್ಘಾಟನೆ ಮಾಡ್ತದೆ ನಡಪಾದರೆ ಭಾರಿ ಪೊರ್ಲೋಡು ಅವೇ ಪ್ರಕಾರ ಈತ ಕೆಲವು 2 ವರ್ಷೋಡು ಐನು ದುರ್ಗಾ ಪರಮೇಶ್ವರಿ ಸಂಘದಗಳು ನಡಪಾಂಬಾದರೆ ನನ್ನ ಕರ್ತವ್ಯ ನಮ್ಮ ಸುರಮಲ್ಪನವಲ್ಲಕ್ಕೆ ಐದು ಒರಿಪೊಂದು ವರ್ಪುನಂಚಿನತ್ತನ ನಾಮಲ್ಲ ಒಂಜಿ ಕೆಲಸ ನಮ್ಮ ಐದು ಒರಿಪದ ಬಂದು ನಮ್ಮ ದೇವರಗೊಂಜಿ ದೇವರ ಮಾತುಗಳಲ್ಲಿ ಕಂಡಾಗೊಂಜಿ ದಿನಕ ಗೊಬ್ಬೊಂದು ವರ್ಪಕ್ಕೆ ಉದ್ಘಾಟನೆ ಬಂದದ್ದು ಐದು ಉತ್ತಾರವಲ್ಲಿ ಬಂಪಿಗಿತ್ತನ ವಿಷಯಗಳು ಇನ್ನು ಅದರ ಭಾರಿ ಭಾರಿ ಸಬ್ಜೆಕ್ಟ್ ನಡಪಾಂದು ಬರೋದಿಲ್ಲರು ಅಂಚನೆ ಈ ಕ್ರೀಡಾಕೂಟಗಳನ್ನು ಬಂಪಿಗಿತ್ತನ ನಂಗೆ ಮಾತಿರಲ್ಲ ಅಪ್ಪನ ಇಲ್ಲಿ ದೇವರನ್ನ ಆ ಮಟ್ಟೆಲೆ ನಮ್ಮ ವಾದೀತಿನಿ ಗೊಬ್ಬನ ಅವೇ ರೀತಿ ಒಂಜಿ ನಿಂತ ಈ ಗೊಬ್ಬಳು ಈ ದೇವರ ಬಾಗಿಲ ಅದರ ಎದುರುಡು ಒಂಜಿ ನಿಂತ ಗೊಬ್ಬಳು ಕಾಣೆಡು ಕತ್ತಲೆ ಮುಟ್ಟ ಭಾರೀ ಒಂಜಿ ಪೊರ್ಲುಡು ಜೋಕುಲ್ಲ ಮಲ್ಲಕ್ಲ ಮಾತೆಲ್ಲ ಅಕ್ಲಾಕ್ಲಾಗೆ ತೆರೆಗರಟ್ಟಗೆ ಪೊರ್ಲೋಡು ಇದೇನು ಗೊಬ್ಬೊಂದುಲ್ಲೇರು ಅವೇ ಪ್ರಕಾರ ಆ ನೆಟ್ಟ ಗೊಬ್ಬು ನಂತರ ಜೋಕ್ಲೆಗಾಡು ನೋಡು ಮಲ್ಪಾಯಂಚಿತ್ರ ಈ ಸಂಗಡಕ್ಲೆಗಾಡು ಮಾತೆರಲ್ಲ ದಾಲಂಜಿ ತೊಂದರಜ್ಜಂದೆ ಪೊರ್ಲೋಡು ಅಗ್ಲ ಮಲ್ಪಿಸಿತ್ತನ ಕಾರ್ಯಗಳು ಯಶಸ್ವಿ ಆ ದೇವೆಲ್ಲ ದೈವಲ್ಲ ಅಂಚನೆ ಮಾಡ ಗುರುಗಿಯಲ್ಲ ಮಾತೆರಲೆತ್ತದೆ ಪೊರ್ಲೋಡು ಅಗ್ಲೆಗೆ ದೇವಲ್ಲ ಎಡ್ಡ ರೀತಿಯ ನನ್ನ ಮಿತ್ತಿಗಳ ಇಂಚಿನ ಕಾರ್ಯಕ್ರಮ ಮಾತ ಮನುಕುಲಂಚಿನ ಭಾಗ್ಯವು ಆ ದೇವರು ಒದಗ ದೇವರ ದೈವಲ್ಲ ಒದಗಾದ ಕೊಂಡ ಬಂದದು ಹೆಂಗಿ ರಡ್ಡು ಮಾತೆರನ್ನು ಪಾತ್ರೆ ಅವಕಾಶವನ್ನು ಈ ಸಂಗಡಗಳಿಗೆ ಯಾನು ಕದಜರಿ ಸರಿಸವನ್ನು ಎಣ್ಣ ರಡ್ಡು ಮಾತೆರನ್ನು ಯಾನು ದೈವದ ಮದಿಪು ಎಂಗ್ಲೆಗೆ ತಿಕ್ಕಂಡು
ದಾಲ ತೊಂದರೆ ಒಂದು ಲೆಕ್ಕ ಕಣ್ಣಿಗೆ ಮುಖಾಂತರ ನೋಡಿದ್ದಕ್ಕೆ ಕೃತಜ್ಞತೆಗಳು ಅಂತ ಪರಮೇಶ್ವರ ಸೇವಾ ಸಹಕಾರಿ ಸಂಘ ಕಳೆದ 50 ವರ್ಷಗಳಿಂದ ವಿವಿಧ ಗ್ರಾಮೀಣ ಕೂಟಗಳನ್ನು ನಡೆಸ್ತಾ ಬಂದಿದ್ದಾರೆ. 50 ವರ್ಷದಲ್ಲಿ ಒಂದು ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಸಂಘ ರಚನೆ ಮಾಡುವಂಥದ್ದು ಬಹಳಷ್ಟು ಸುಲಭ, ಆದರೆ ಅದನ್ನು ನಿರ್ವಹಣೆ ಮಾಡಿಕೊಂಡು ಎಲ್ಲರೂ ಒಗ್ಗಟ್ಟಿನಲ್ಲಿ ನಡೆಸ್ಕೊಂಡು ಹೋಗುವಂಥದ್ದು ಬಹಳಷ್ಟು ಹೆಮ್ಮೆ ಪಡುವಂಥ ವಿಚಾರ. ಅಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸೇವಾ ಸಹಕಾರಿ ಸಂಘ ಇದರ ಯುವಕ ಮಂಡಲದವರು ನಡೆಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದರೆ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸಬೇಕಾಗುತ್ತೆ. ಅದರ ಜೊತೆಯಲ್ಲಿ ಇವತ್ತು ಈ ಒಂದು ಗದ್ದೆಯಲ್ಲಿ ದಂಡೋಡಿನ ಎಂಬ ಒಂದು ಕ್ರೀಡಾಕೂಟವನ್ನು ನಿರ್ವಹಣೆ ಮಾಡಿದ್ದಾರೆ. ಹಿಂದಿನ ಕಾಲದಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ನಾವು ಗಮನಿಸಿರ್ಬೋದು, ನಮ್ಮ ಮನೆ ಮೇಲೆ ಗಜ್ಜೆ ಆದರೆ ಅಥವಾ ಏನಾದರೂ ಚರ್ಮ ರೋಗಗಳಿದ್ದರೆ ಅಥವಾ ಏನಾದರೂ ತೊಂದರೆಗಳಿದ್ದರೆ ಕೆಸರಿನಲ್ಲಿ ನಾವು ಅದರೊಟ್ಟಿಗೆ ಆಟ ಆಡಿಕೊಂಡ್ರೆ, ಕೆಸರಿನಲ್ಲಿ ಒಂದು ದಿವಸ ನಾವು ಕಳೆದುಕೊಂಡ್ರೆ ನಮ್ಮ ದೇಹದಲ್ಲಿರುವಂಥ ಎಲ್ಲ ಕಲ್ಮಶಗಳು ಶುದ್ಧವಾಗ್ತದೆ, ದೇಹದಲ್ಲಿರುವಂತಹ ಚರ್ಮ ರೋಗಗಳೆಲ್ಲ ಶುದ್ಧವಾಗುವಂಥ ಒಂದು ವ್ಯವಸ್ಥೆ ಆಗ್ತದೆ ಅಂತ ಹೇಳುವಂಥ ಹಿಂದಿನ ಕಾಲದ ನಂಬಿಕೆ ಇತ್ತು. ಆ ನಂಬಿಕೆಯನ್ನು ಇವತ್ತಿನವರೆಗೆ ಈ ತುಳುನಾಡಿನ ಸಂಸ್ಕೃತಿಯ ಪ್ರಕಾರ ಇವತ್ತಿನವರೆಗೆ ಉಳಿಸಿಕೊಂಡು ಬರುವಂಥ ಕೆಲಸ ಇವತ್ತು ಈ ಪ್ರದೇಶದಲ್ಲಿ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಎಲ್ಲರಿಗೂ ವಿಶೇಷವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸುವ ಸ್ಪರ್ಧೆಗಳು ನಡೀತಾ ಇದೆ. ಆ ಸ್ಪರ್ಧೆಗಳಲ್ಲಿ ಎಲ್ಲರಲ್ಲಿ ಭಾಗವಹಿಸಿ ಗೆಲುವು ಸೋಲು ಇರುವಂಥದ್ದು, ಸೋತಾಗ ಕುಗ್ಗದೆ ಮುಂದಿನ ದಿನಗಳಲ್ಲಿ ಗೆಲುವಿಗೆ ನಾವು ಪ್ರಯತ್ನ ಮಾಡುವಂಥ ಕೆಲಸವನ್ನು ಮಾಡಬೇಕು. ಗೆಲುವು ಬಂದಾಗ ಅದನ್ನು ಖುಷಿಪಟ್ಟು ಅದನ್ನು ಸ್ವೀಕರಿಸಿಕೊಳ್ಳುವಂಥ ಕೆಲಸಗಳು ಖಂಡಿತ ಆಗಬೇಕು. ಯಾವುದೇ ಅಪಾಯಗಳಿಲ್ಲದೆ ಎಲ್ಲರೂ ಒಗ್ಗೂಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಖಂಡಿತ ಸಹಕಾರಿ ಆಗಲಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಸಹಕಾರ ಕೊಟ್ಟದವರಿಗೆಲ್ಲರಿಗೂ ಆ ದೇವರು ಒಳ್ಳೆ ರೀತಿಯ ಆಯುರಾರೋಗ್ಯವನ್ನು ಕೊಡಲಿ, ಜೊತೆಯಲ್ಲಿ ಒಳ್ಳೆ ರೀತಿಯ ಒಂದು ನಿರ್ವಹಣೆ ಆಗಲಿಕ್ಕೆ ಇನ್ನಷ್ಟು ಸಹಕಾರ ಕೊಡಲಿ ಅಂತ ಹೇಳುತ್ತಾ ಶುಭ ಹಾರೈಕೆ ಮಾಡೋದನ್ನ ಮಾತನ್ನು ಮುಗಿಸ್ತೀನಿ. ಪುಂಜನಕನ ಥ್ರೋಬಾಲ್ ಪಂದ್ಯಾಟಡು ನವಕೇಸರಿ ನಾರ್ಲ ಪ್ರಥಮ, ದುರ್ಗಾ ಪರಮೇಶ್ವರಿ ದೇವಪುರ ದ್ವಿತೀಯ ಸ್ಥಾನ ಪಡೆದು ಪಡೆಗಳಿಗೆ ಯಾನ ಮೋಣಪ್ಪನ ಸಾಂತ್ಯ ಬೇರೆ ಹೋಲಿತುಗಳ ವೇದಿಕೆ ಬರೋದು ಪಂಡದು ವಿನಮ್ರವಾಗಿ ವಿನಂತಿ ಬಂದಲ್ಲ. ಈತ ದುಮ್ಮದ ಕಾರ್ಯಕ್ರಮ ಹಗ್ಗ ಜಗ್ಗಾಟ ಐನೇ
ಸಂಘದ ಮಾತಾ ಸದಸ್ಯ ಇರ್ಬೋದು, ಆಮೇಕಲ ಈಮೇಕಲ ರಡ್ಡು ಕುಂಟ ಕಟ್ಟದು ಬಲ್ಲು ಕಟ್ಟದು ಅಂಚಿದಾಗಲೇ ಅಂಚಿ ಬಿಡೋಡು ಇಂಚಿದಾಗಲೇ ನಿಂಚಿ ಬಿಡ್ಬೋಲಾಗ ವ್ಯವಸ್ಥೆ ಮಾಡ್ಬೋಡು. ಡಿಜೆ ಡಿಜೆ ವ್ಯವಸ್ಥೆ ಮಾಡ್ಬೋದು. ಅದಕ್ಕೆ ಮಾತಿಲ್ಲ, ಮಾತು ಇಂಚು ಬರೋದು ಮತ್ತೆ ಡಿಜೆ ಸ್ಟಾರ್ಟ್ ಮಾಡಿದ್ರೆ ಡಿಜೆ 10 ನಿಮಿಷ ಡಿಜೆಗೆ ಅವಕಾಶ. ಡಿಜೆ ನಲಿಬಲೆ 10 ನಿಮಿಷ ನಲಿಬಲೆ. ಡಾಕ್ಟರ್ ಜಯಪಾಲ್ ಶೆಟ್ಟಿ ನಮ್ಮ ಉಳ್ಳಾಲ ವಿಲಾಯದ ಬಂಡರ ಸಂಘದ ಮಾಜಿ ಅಧ್ಯಕ್ಷರು, ಅಂದಿನ ಅರಸು ಮಂಜೇಶ್ವರ ಕ್ಷೇತ್ರದ ಮಾಜಿ ಅಧ್ಯಕ್ಷ ಮುಕ್ತೇಶ್ವರರಾಯನ ಡಾಕ್ಟರ್ ಮಾತು ದೇಶದ ಮಾತು ಹಲೋ ಡಿಜೆ 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 ಅಲ್ಪ ಮಾರ್ಗದರ್ಶಕರು ಹಿರಿಯರು ಇತ್ತ ಸಮಾರಂಭವು ನಮ್ಮ ಹತ್ತು ಮಂತನಲ್ಲ ಅಂಚಿನೆ ಕಾಂಡೇರ್ದು ಬಯ್ಯಮಠ ಪೂರ್ವದ ಈ ಕೂಟರು ತೀರ್ಪು ಕೂರ್ನ 4 ಜನ ಅಂಪೇರ್ನಾಗಲು ತೀರ್ಪುಗಾರರಲ್ಲಿ ಕಾರ್ಯಕ್ರಮವನ್ನು ವ್ಯವಸ್ಥೆ ಮತ್ತು ಕೊರಡು ಪಡೆದು ಈಗಲ ವಿನಂತಿ ಬಂದಿದೆ. ವೀರಾಂಜನೇಯ ಬೀರಿ ಬಕ್ಕ ಫ್ರೆಂಡ್ಸ್ ದೇವಿನಗರ ಭಕ್ತಲಕ ತೋದಲು ಫ್ರೆಂಡ್ಸ್ ದೇವಿನಗರದ ತಂಡದ ಆಟಗಾರರು ಬಲಿಷ್ಠವಾದ ಬೀರಿ ತಂಡದ ಆಟಗಾರರಿದ್ದಾರೆ.
ಕ್ಯಾಪ್ಟನ್ ಚಪ್ಪಾಳೆ ಚಪ್ಪಾಳೆ ಮೇಲೆ ಸದಸ್ಯರನ್ನ ಶ್ರೀ ರಮೇಶ್ ಅವರು ರಮೇಶ್ ಬಲ್ಲ ದೇವರ ಕ್ಯಾಪ್ಟನ್ ರೆಡಿ once again 1 yes 2 ಬೆಳಿಗ್ಗೆಯಿಂದ ಎಂಜಾಯ್ ಮಾಡಿದ್ದೇವೆ. ಇನ್ನು ಒಂದು ವರ್ಷ ಕಾಯ್ಬೇಕು ಬರ್ಬೇಕಾದ್ರೆ ಇದೆ ಫಂಕ್ಷನ್ ಎಂಜಾಯ್. ನನ್ನ ಹೆಸರು ಚೈತ್ರ ಅಂತ, ನಾನು ದೇವಿನಗರದಿಂದ ಬಂದಿದ್ದೇನೆ. ಇಲ್ಲಿ ದೇವಪುರದಲ್ಲಿ ಗ್ರಾಮೀಣ ಕ್ರೀಡೆ ನಡೀತಿದೆ ಕೆಸರ್ಗದ್ದೆ ಅಂತ, ತುಂಬಾ ಎಂಜಾಯ್ ಮಾಡಿದ್ವಿ. ಬೆಳಿಗ್ಗೆ ಬಂದಿದ್ವಿ, ಈಗ ತನಕ ಬಹಳ ಎಂಜಾಯ್ ಮಾಡಿದ್ವಿ. ಇಲ್ಲಿ ಅವರು ಇವರು ಅಂತ ಯಾರಿಲ್ಲ, ಎಲ್ಲರೂ ಒಟ್ಟಿಗೆ ಸೇರಿ ತುಂಬಾ ಆಟಗಳಿಂದ ಆಡಿ ತುಂಬಾ ಖುಷಿ ಪಟ್ವಿ. ಇದು ಚಾನ್ಸ್ ಬಿಟ್ರೆ ಇನ್ನು ನೆಕ್ಸ್ಟ್ ಇಯರ್ಗೆ ಈಗ ಎಂಜಾಯ್ ಮಾಡಿದ್ವಿ, ಎಲ್ಲರೊಟ್ಟಿಗೆ ಆಟ ಆಡಿದ್ವಿ, ತುಂಬಾ ಖುಷಿ ಆಯ್ತು. ಒಂದೇ ಕಾಲದಲ್ಲಿ ಒಂದೇ ತಿಂಗಳು ಒಂದೇ ಕಟ್ಟಿಕೊಂಡು
ಅದೃಷ್ಟ ಕೂಪಂಡ ಲಕ್ಕಿ ವಿಜೇತರಿ ಏರಿದ್ದು ಮೇಲಂಟನ್ನ ಕೈಗೊಂಡಿದ್ದ ನಂಬರ್ ಬಂತ 194 ಬಂಗಾರದ ಹೊಂಗಿಲದ ನಂಬರ್ 194 ಮಾತಾ ಸದಸ್ಯರೆಲ್ಲ ಕ್ರೀಡಾಭಿಮಾನಿ ಎಲ್ಲ ಮಾತಾ ಮತ್ತೆ ಎದುರು ತೊಳ್ಕೊಳ್ಳೋದಕ್ಕೆ ಏನಿಲ್ಲ ಅಂಚನೆ ಇಂಥ ಶ್ರೀ ಜಯಪಾಲ್ ಸಿಂಗ್ರೆ ಈ ಕೂಟದ ಬಗ್ಗೆ ಎರಡು ಪಾತ್ರ ನಮ್ಮ ನಮ್ಮ ದೇಶದಲ್ಲಿ ನಮ್ಮ ಸನಾತನ ಕೃಷಿ ಸಂಸ್ಕೃತಿ ಮತ್ತು ರುಚಿ ಸಂಸ್ಕೃತಿ ಆಯ್ತು. ರುಚಿ ಸಂಸ್ಕೃತಿ ಇನ್ನಿಕ್ಕೆಲ್ಲ ಜೀವಂತವಾಗುತ್ತಿಲ್ಲ. ಈ ಕೃಷಿ ಸಂಸ್ಕೃತಿ ಮತ್ತು ನಾಶವನ್ನು ಉತ್ಪಂಚಿನ ಈ ಕಾಲಘಟ್ಟಗಳು ಈ ಕೆಸರು ದಿನ ಆಯ್ತ ಬಗ್ಗೆ ನಮ್ಮ ಹಿರಿಯರು ಆ ರೀತಿಯಲ್ಲಿ ನಮ್ಮನ್ನು ಕಾಂಪೌಂಡ್ ಬೈದರೆ ಈ ಕೆಸರದ ಮಣ್ಣು ಅವನ್ನು ಕುರುಚಿದ ಬರ್ತದೆ ನಮ್ಮನ್ನು ಮಲ್ಲ ಮಾಡ್ತದೆ. ಆ ಕೆಸರಿಗೆ ಪುರಂಚಿನ ಈ ಕೃಷಿಕ ನೆಟ್ಟು ನಮ್ಮನ್ನು ಮಲ್ಲ ಮಾಡ್ತಾರೆ ಆಯ್ತ ನೆನಪುಗಾದ ನನದ ಬಾವಿಜಿ ಒಂದು ಜನಾಂಗ ಈ ಕೆಸರು ನಮ್ಮ ಈ ದಿನದ ಒಂದು ದಿನಕ್ಕೆ ನಮ್ಮ ಆಟಕ್ಕೆ ನಮ್ಮ ದಿನನಿತ್ಯ ಈ ಕೆಸರು
ಹಿರಿಯರು ಆ ರೀತಿ ನಮ್ಮನ್ನ ಕಸಿನ ಹೊರಕೊಂಡು ಬೈದಾರ. ಆ ಬಗ್ಗೆ ನಮ್ಮದ ನನದ ಭಾವಿ ಜನಾಂಗ ಈ ಕೃಷಿತ ಬಗ್ಗೆ ಚಿಂತನೆ ಮಾಡ್ತದ್ದು ನೆಟ್ಟು 325 ದಿನಗಳ ನಿಕಲು ಈ ಕೃಷಿತ ಈ ಬಗ್ಗೆ ಈ ಮಣ್ಣು ಪ್ರತಿರೋಧ ಮಾಡ್ಕೊಂಡು ಈ ಮಣ್ಣು ಉತ್ಪತ್ತಿ ಆಪಣ ಕೆಲವೊಂದು ಉಳಿಕಲಿನ ನಿಕಲು ಮಲ್ತದ್ದು ಮತ್ತು ನಾವು ಖಂಡಿತವಾದ ನಮ್ಮ ಕೃಷಿ ಸಂಸ್ಕೃತಿ ಒಳ್ಳೆಯ ಕಾರಣ ಬಂದಿಲ್ಲ ನೆಟ್ಟು ಒಂಜಿ ಬರ್ತಾರೆ ಕ್ರೀಡಾ ಸ್ಫೂರ್ತಿಗೆ ನಾವು ಕೂಡ ಭಾಗವಹಿಸಿದ್ದಾರೆ. ಈ ಒಂದು ಕೂಟ ಬರ್ಪುನ ಸಂಘಟನೆಗೆ ಒಂದು ಪೂರಕವಾದ ಘಟನೆಗೆ ಈ ನಮ್ಮ ಊರೊಂದು ಎಡ್ಡೆ ಸಂಘಟನೆಗೆ ಪೂರಕವಾದ ಈ ಕ್ರೀಡಾಕೂಟ ನಡಪಡಿದು ಬರೋದು. ಅವೇ ರೀತಿ ಎನ್ನ ಒಂಜಿ ರಡ್ಡಿನ ಪಾತ್ರದಾದವರ ನಿಖಲು ಗೊಬ್ಬನಾಗ ಒಂಚೂರು ಆನಾತ ಜಾಗೃತಿ ಮಾಡ್ತಾರೆ. ಕೆಸರಡು ಕಣ್ಣುಗಾವಡು ಅಥವಾ ಕಾರುಗಾವಡು ಕೆಲವೊಂದು ನಂಗೆ ಈ ಕೆಸರದ ಗದ್ದೆ ನಿಖಲು ಗೊಬ್ಬನ ಆನಾತ ಜಾಗೃತಿ ಮಾಡ್ತಾರೆ. ಎನ್ನ ಪಾತ್ರವನ್ನು ಪಡೆದು ಈ ಸಂಘಟನೆಗಳು ಈತ ಈ ಬರುದ ಊಟವನ್ನು ಹನುಮಂತ ಗೊತ್ತೇವೆ ಸಂಘಟನೆ ಸಂಪೂರ್ಣ ಸಂಘಟನೆ ಮಾಡ್ಕೊಡ್ತೇವೆ. ಐಟು ಹೆಚ್ಚಿನದು ಪೂರ ನಿಖಿಲ ಭಾಗವಹಿಸಿಕೊಳ್ಳಲು ನಿಖಿಲಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುವುದು. ಅವೇ ರೀತಿ ನನಾತೊಂದು ಈ ಕ್ರೀಡಾಕೂಟ ಪ್ರತಿ ವರ್ಷದ ಆಟದ ಕ್ರೀಡಾಕೂಟ ಒಂದು ಪುರುಷರ ಮಡಿಕೆ ಹೊಡೆಯುವುದು ಸಂತೋಷ್ ಭಜಂಗ್ರೆ ರಾಜೇಶ್ ವಾಲಿಬಾಲ್ ಪಂದ್ಯಾಟ ಪ್ರಥಮ ವೈದ್ಯನಾಥ ಮಾಡೂರು. ಪರವಾದ ಅವರ ತಂಡದ ಸದಸ್ಯರು ಈ ಮಾನದಿಗೆ ತಂದಿದ್ದಾರೆ. ಬಹುಮಾನದ ತೀರ್ಪುಗಾರರು ಹೋಲಿತ್ತಿದ್ದಾರೆ. ನಮ್ಮ 4 ಜನ ತೀರ್ಪುಗಾರರು ಬರಬೇಕು. ಗಿರೀಶ್ ದೇವಪುರ
ಮಕ್ಕಳಿಗೆ ಕೊಂಚಿ ನಮ್ಮ ಈ ಕಾಣಿಕೆಯನ್ನು ಕೊಡೋದಿಲ್ಲ ನೆನಪಿದ ಕಾಣಿಕೆ ಐನೇ ನಮ್ಮ ಸಂಘದ ಅಧ್ಯಕ್ಷರಾದ ನಾರಾಯಣ ದೇವಪುರ ಈ ಕಾರ್ಯಕ್ರಮವನ್ನು ಹೊರಟು ಬಂದ ಕೊಟ್ಟಾಗಲಿ ಪ್ರಭಾಕರ ನಮ್ಮ ಭಾರಿ ಹೆಮ್ಮೆ ಆಟ ಸಂಘದ ಪರವಾಗಿ ಅಥವಾ ಊರಿನ ಪರವಾಗಿ ಊರಿನ ಧನ್ಯವಾದ ಮತ್ತು ಅಂಚನೆ ಮಾಧ್ಯಮ ಮಿತ್ರರಿಗೆಲ್ಲ ಸಂಘದ ಪರವಾದ ಧನ್ಯವಾದ ಅಂಚನೆ ಭಕ್ತ ಸೇರಿನ ಮಾತಾ ಕ್ರೀಡಾಪಟುಗಳು ಮತ್ತು ಕ್ರೀಡಾಭಿಮಾನಿಗಳಿಗೆ ಮಾತೆರೆಗಳ ಸಂಘದ ಪರವಾದ ಊರಿನ ಸಂಘದ ಪರದ ಸೋಲೈತು ಶೇಖರ್ ಮಾತೆ